ಕರ್ನಾಟಕ ರಾಜ್ಯದಲ್ಲಿ ನಾಳೆ ಪೂರ್ವಾಹ್ನ 8 ಗಂಟೆಗೆ ಲಸಿಕಾ ಮೇಳ ಉದ್ಘಾಟನೆ ಆಗುತ್ತೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಉದ್ಘಾಟನೆ ಮಾಡಿ 10 ಲಕ್ಷ ಲಸಿಕೆಯನ್ನು ನಾಳೆ ಕೊಡುವಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಪುತ್ತೂರಲ್ಲಿ ಮಾನ್ಯ ಸಂಸದರು, ಶಾಸಕರು ನಾವೆಲ್ಲ ಒಟ್ಟು ಸೇರಿ ಲಸಿಕಾ ಮೇಳದ ಅಧಿಕೃತ ಉದ್ಘಾಟನೆಯನ್ನು ನಾಳೆ ಮಾಡ್ತಾ ಇದ್ದೇವೆ. ಬಹುತೇಕ 30,000 ಕೋವಿಶೀಲ್ಡ್ ಮತ್ತು 9,000 ಕೋವ್ಯಾಕ್ಸಿನ್ ಅವುಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 39,000ವನ್ನು ನಾಳೆ ಹಂಚುವಂಥ ಒಂದು ಕಾರ್ಯಕ್ರಮ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 18 ವರ್ಷಕ್ಕೆ ಮೇಲ್ಪಟ್ಟವರ ಸಂಖ್ಯೆ ಸುಮಾರು 18 ಲಕ್ಷ ಅಂತ ನಮ್ಮ ಮೇಲ್ನೋಟದ ಅಂದಾಜು. ಅದರಲ್ಲಿ 6,40,000 ಜನರಿಗೆ ಪ್ರಥಮ ಮತ್ತು ದ್ವಿತೀಯ ಲಸಿಕೆ ಕೊಡುವಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ನಾಳೆ 39,000 ಲಸಿಕೆಯನ್ನು ನಾವು ವಿತರಣೆ ಮಾಡಿದಾಗ ಇನ್ನು ಕೆಲವೇ ದಿವಸಗಳಲ್ಲಿ ಬರುವಂಥ ಲಸಿಕೆ ಹೆಚ್ಚು ಬಂದರೆ ನಾವು ಆದಷ್ಟು ಬೇಗ ವ್ಯವಸ್ಥಿತವಾಗಿ ಲಸಿಕಾ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನುವಂಥ ಯೋಚನೆಯನ್ನು ಜಿಲ್ಲಾಡಳಿತ ಮಾಡಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 78 PSCಗಳಿವೆ, 6 ಸಮುದಾಯ ಆಸ್ಪತ್ರೆಗಳಿವೆ, 4 ತಾಲೂಕು ಆಸ್ಪತ್ರೆ ಕೇಂದ್ರಗಳಿದೆ. ವೆನ್ಲಾಕು ಸೇರಿದಂತೆ ಸುಮಾರು 99 ಸೆಂಟರ್ಗಳಲ್ಲಿ ನಾವು ಲಸಿಕೆ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲದೆ KMC ಮತ್ತು ಕಣಚೂರು, ಎನಪೈದಂಥ ಖಾಸಗಿ ಆಸ್ಪತ್ರೆ ಕೂಡ ಲಸಿಕೆ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ. ಒಟ್ಟಾರೆ ನಮ್ಮ ಲಸಿಕಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು. ಆ ಮೂಲಕ ಕೊರೋನಾ ನಿಯಂತ್ರಣ ಮಾಡಲಿಕ್ಕೆ ಬೇಕಾದಂಥ ಯೋಜನೆ ಮಾಡಿಕೊಳ್ಬೇಕು ಅಂತ ಜಿಲ್ಲಾಡಳಿತ ಭಾವಿಸಿದೆ.